ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿ ಹೊಂದ್ತಾ ಇರುವ ಮಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇವೆ. ಇದರಿಂದ ಸಂಚಾರ ನಿರ್ವಹಣೆಯೂ ಕೂಡ ಸವಾಲಾಗಿದ್ದು ಟ್ರಾಫಿಕ್ ಕಿರಿಕಿರಿ ಪೊಲೀಸರನ್ನ ಹೈರಾಣಗಿಸ್ತಾ ಇದೆ. ಈ ಸಮಸ್ಯೆಗೆ ಒಂದಷ್ಟು ಪರಿಹಾರ ಕಂಡುಕೊಳ್ಳಲು ಟ್ರಾಫಿಕ್ ಪೊಲೀಸರಿಗೆ ನೆರವಾಗಲು ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ವಿನೂತನ ಬೈಕ್ ಸೇವೆಯನ್ನು ಪರಿಚಯಿಸಲಾಗಿದೆ. ಟ್ರಾಫಿಕ್ ಕಿರಿಕಿರಿಯ ನಿವಾರಣೆಯ ಜೊತೆಗೆ ಅಪಘಾತ ನಡೆದ ಸಂದರ್ಭ ಟ್ರಾಫಿಕ್ ಪೊಲೀಸರ ತುರ್ತು ಸ್ಪಂದನೆಗೆ ವಿಶೇಷ ರೀತಿಯ ಬೈಕ್ ಸೇವೆಯನ್ನ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್ ಜಾರಿಗೊಳಿಸಿದ್ದಾರೆ. ಅದುವೇ ಕೋಬ್ರಾ ಬೈಕ್ ಸೇವೆ. ಸದ್ಯ ಕೋಬ್ರಾ ಹೆಸರಿನ ಕೆಂಪು ಬಣ್ಣದ 4 ಗ್ಲಾಮರ್ ಬೈಕ್ಗಳನ್ನು ಟ್ರಾಫಿಕ್ ಪೊಲೀಸರಿಗೆ ನೀಡಲಾಗಿದೆ. ಬೈಕ್ನಲ್ಲಿ ಸೈರನ್ ವ್ಯವಸ್ಥೆ ಮತ್ತು ಮೈಕ್ ಸೆಟಪ್ ಕೂಡ ಇದೆ. ಯಾವುದೇ ಪ್ರದೇಶದಲ್ಲಿ ಟ್ರಾಫಿಕ್ ಜಾಮ್ ಉಂಟಾದಲ್ಲಿ ಮಾಹಿತಿ ಲಭಿಸಿದ ತಕ್ಷಣ ಈ ಬೈಕ್ನಲ್ಲಿ ಪೊಲೀಸರು ಸ್ಥಳಕ್ಕೆ ಧಾವಿಸುತ್ತಾರೆ. ರಸ್ತೆಯಲ್ಲಿ ಅಥವಾ ನೋ ಪಾರ್ಕಿಂಗ್ ಪ್ರದೇಶದಲ್ಲಿ ಪಾರ್ಕಿಂಗ್ ಮಾಡಿದ್ರಿಂದ ಸಂಚಾರ ಸಮಸ್ಯೆ ಆಗ್ತಾ ಇದ್ರೆ ಅದರ ನಿರ್ವಹಣೆ, ಫುಟ್ಪಾತ್ನಲ್ಲಿ ವಾಹನ ಪಾರ್ಕ್ ಮಾಡಿದ್ದಲ್ಲಿ ತೆರವು ಕಾರ್ಯಾಚರಣೆಗೆ ಕೋಬ್ರಾ ನೆರವಾಗುತ್ತೆ. ಅಗತ್ಯ ಬಿದ್ದಲ್ಲಿ ವೀಲ್ ಲಾಕ್ ಹಾಕಿ ಕ್ರಮ ಜರುಗಿಸುವ ವ್ಯವಸ್ಥೆ ಕೂಡ ಇದೆ. ಅದಲ್ಲದೆ ವಿಐಪಿ ವಾಹನ ಅಥವಾ ಆಂಬ್ಯುಲೆನ್ಸ್ ಬರ್ತಾ ಇದ್ದಲ್ಲಿ ರಸ್ತೆ ತೆರವು ಮಾಡಿ ಗ್ರೀನ್ ಕಾರಿಡಾರ್ ನಿರ್ಮಿಸುವಂತಹ ಕೆಲಸವನ್ನ ಈ ಕೋಬ್ರಾಗಳಿಗೆ ವಹಿಸಲಾಗಿದೆ. ಹೀಗೆ ಟ್ರಾಫಿಕ್ ಸಮಸ್ಯೆಗಳಿಗೆ ಕಡಿವಾಣ ಹಾಕಲು ಕೋಬ್ರಾ ಬೈಕ್ಗಳ ಸೇವೆ ಯಾವ ರೀತಿಯಲ್ಲಿ ನೆರವಾಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈಗ ಮಂಗಳೂರು ಸಿಟಿಯಲ್ಲಿ ನಾವು ಇತ್ತೀಚೆಗೆ ಒಂದು 4 ಡೆಡಿಕೇಟೆಡ್ 2 ವೀಲರ್ ವಾಹನವನ್ನು ಟ್ರಾಫಿಕ್ ವ್ಯವಸ್ಥೆಗೆ ಶುರು ಮಾಡಿದ್ದೀವಿ. ಈ ವಾಹನಗಳ ಹೆಸರು ನಾವು ಕೋಬ್ರಾನ ಇಟ್ಕೊಂಡಿದ್ದೀವಿ. ಇವರು ಯಾವಾಗ ಬೆಳಿಗ್ಗೆ ಟ್ರಾಫಿಕ್ ಶುರು ಆಗ್ತದೆ, ಬೆಳಿಗ್ಗೆ 6-7 ಗಂಟೆಯಿಂದ ಯಾವಾಗ ಶುರು ಆಗ್ತದೆ, ನೈಟ್ ಟ್ರಾಫಿಕ್ ಮುಗಿಯೋವರೆಗೂ ತಮ್ಮ ಏರಿಯಾದಲ್ಲಿ ಏನು ಅವ್ರಿಗೆ ಏರಿಯಾ ಡಿಸೈಡ್ ಆಗಿದೆ ಆ ಏರಿಯಾದಲ್ಲಿ ನಿರಂತರವಾಗಿ ಗಸ್ತು ಮಾಡಿ ಯಾವುದೇ ಥರದ ಟ್ರಾಫಿಕ್ ಘಟನೆ ಇರ್ಬೋದು, ಇನ್ಸಿಡೆಂಟ್ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಅದು ತಕ್ಷಣ ಒಂದು ಫಸ್ಟ್ ರೆಸ್ಪಾಂಡರ್ ರೀತಿಯಲ್ಲಿ ಹೋಗಿ ವಿಸಿಟ್ ಮಾಡಬೇಕು ಮತ್ತು ಅಟೆಂಡ್ ಮಾಡಬೇಕು ತಕ್ಷಣ. ಅದು ಮೇನ್ ಉದ್ದೇಶ ಇದೆ. ಅದು ಜೊತೆಗೆ ಎಲ್ಲಿ ಎಲ್ಲ ಪಾರ್ಕಿಂಗ್ ರಾಂಗ್ ಪಾರ್ಕಿಂಗ್ ಆಗಿರ್ತದೆ, ಡಬಲ್ ಪಾರ್ಕಿಂಗ್ ಆಗಿರ್ತದೆ, ಅಥವಾ ಫುಟ್ಪಾತ್ ಮೇಲೆ ಎನ್ಕ್ರೋಚ್ಮೆಂಟ್ ಆಗಿರ್ತದೆ, ಅಲ್ಲಿನೂ ಸಹ ಅವರು ಹೋಗಿ ಅಲ್ಲಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ರಾಂಗ್ ಪಾರ್ಕಿಂಗ್ ಮಾಡೋರಿಗೆ ವೀಲ್ ಕ್ಲ್ಯಾಂಪ್ ಹಾಕಿ ಅಥವಾ ಅವ್ರಿಗೆ ಎಚ್ಚರಿಕೆ ಮೂಲಕ ಬೇರೆ ಮಾಹಿತಿಗಳನ್ನು ತಲುಪಿಸ್ತಾರೆ. ಹಾಗೂ ಆ ವೆಹಿಕಲ್ ಮೇಲೆ ಒಂದು ಸೈರನ್ ಮತ್ತು ಮೈಕ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಈ ಸೈರನ್ ಮತ್ತು ಮೈಕ್ ವ್ಯವಸ್ಥೆಯಿಂದ ಜನಗಳಿಗೆ ಮಾಹಿತಿ ನೀಡೋಕ್ಕೆ ತುಂಬ ಅನುಕೂಲ ಆಗ್ತದೆ. ಮತ್ತು ಬೇರೆ ಏನಾದರೂ VIP ಮೂವ್ಮೆಂಟ್, ಏನಾದರೂ ಅಚಾನಕ್ ಏನಾದರೂ ಇದು ಗ್ರೀನ್ ಕಾರಿಡಾರ್ ಕೊಡಬೇಕು ಅಥವಾ VIP ಮೂವ್ಮೆಂಟ್ ಬಂದರೆ ಅವ್ರಿಗೂ ಸಹ ಅವರು ತಕ್ಷಣ 5 ನಿಮಿಷದಲ್ಲಿ ಅವ್ರಿಗೆ ಕ್ಲಿಯರ್ ಮಾಡಿಕೊಂಡು ಕರ್ಕೊಂಡು ಹೋಗೋದ ಕೆಲಸನೂ ಸಹ ಈ ಒಂದು ವಾಹನ ಮೂಲಕ ನಾವು ಮಾಡೋಕ್ಕೆ ಉದ್ದೇಶಿಸಿದ್ದೀವಿ ಮತ್ತು ಮುಂದಿನ ದಿನದಲ್ಲಿ ಮಾಡ್ತೀವಿ.